ಈಗ ಒಂದು ಹುಚ್ಚು ಶುರುವಾಗಿದೆ. ಅದೇನಂತ ಕೇಳಿದರೆ, ನಮ್ಮ ಸನಾತನ ಧರ್ಮವನ್ನು ದೂಷಣೆ ಮಾಡಿದರೆ ನನಗೆ ಅಲ್ಪಸಂಖ್ಯಾತರ ಓಟ್ ಸಿಗ್ತದೆ, ಆ ವೋಟ್ ಬ್ಯಾಂಕಿನ ಮೇಲೆ ನಾನು ಅಧಿಕಾರ ಸ್ಥಾಪನೆ ಮಾಡ್ತೇನೆ ಅಂತ ಹೇಳುವ ರೀತಿಯಲ್ಲಿ ಇವತ್ತು ಮಾಡ್ತಾರೆ. ಪರಮೇಶ್ವರರು ಅವ್ರು ಯಾಕೆ ಇಸ್ಮಾಯಿಲ್ ಅಂತ ಇಟ್ಕೊಳ್ಬೋದಾಗಿತ್ತಲ್ಲ, ಅಥವಾ ಸ್ಟಾಲಿನ್ ಅಂತ ಅವರು ಇಟ್ಕೊಳ್ಬೋದಾಗಿತ್ತಲ್ಲ. ಅದಕ್ಕೋಸ್ಕರ ಈ ಕಡೆಯಲ್ಲಿ ಅವರು ದೇವಸ್ಥಾನಕ್ಕೆ ಹೋಗೋದು ಉಳಿದಂಥದ್ದೆಲ್ಲ ಮಾಡ್ತಾ ಹೋಗ್ತಾರೆ. ಹೊರಗಡೆ ಬಂದಾಗ ಧರ್ಮ ಯಾವಾಗ ಹುಟ್ಟಿದ್ದು ಯಾರಿಗೂ ಗೊತ್ತಿಲ್ಲ. ಧರ್ಮ ಯಾವಾಗ ಹುಟ್ಟಿತು ಅಂತ, ಆ ಧರ್ಮ ಹುಟ್ಟಿದ್ದು ಯಾವಾಗಂತ ಗೊತ್ತಿಲ್ಲ. ಅದಕ್ಕೆ ನಾಶವೂ ಇಲ್ಲ, ಹುಟ್ಟೂ ಇಲ್ಲ, ನಾಶವೂ ಇಲ್ಲ. ಅದನ್ನು ನಮ್ಮದು ಉಳಿದದೆಲ್ಲ ಇವರು ಕ್ರಿಶ್ಚಿಯನ್ರದ್ದು 2023 ವರ್ಷದ ಹಿಂದೆ, ಮುಸಲ್ಮಾನರದ್ದು ಸುಮಾರು 1675 ವರ್ಷಗಳ ಹಿಂದೆ. ಅದಕ್ಕೋಸ್ಕರ ನಮ್ಮದಕ್ಕೆಲ್ಲ ಹುಟ್ಟಿಲ್ಲ. ನಮಗೆ ಒಂದೇ ದೇವರು ಅಂತ ಇಲ್ಲ, ನಮಗೆ ಒಂದೇ ಪುಸ್ತಕ ಅಂತ ಇಲ್ಲ, ಒಂದೇ ರೀತಿಯಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಲಿಲ್ಲ, ಒಂದೇ ದಿಕ್ಕಿಗೆ ಪೂಜೆ ಮಾಡಬೇಕು ಅಂತ ಹೇಳಲಿಲ್ಲ, ಒಂದೇ ಸಮಯದಲ್ಲಿ ಪೂಜೆ ಮಾಡಬೇಕು. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ವೈಯಕ್ತಿಕ ಒಂದು ಸ್ವಾತಂತ್ರ್ಯವನ್ನು ಕೊಟ್ಟು ಎಲ್ಲರಲ್ಲಿ ಕೂಡ ಈ ಒಂದು ದೈವತ್ವವನ್ನು ನಿರ್ಮಾಣ ಮಾಡುವಂಥ ಒಂದು ಪವಿತ್ರವಾದಂಥ ಕಾರ್ಯ ಅದು ನಮ್ಮ ಸನಾತನ ಧರ್ಮ ಮಾಡ್ತಾ ಇರೋದು. ಸನಾತನ ಅದು ನಿತ್ಯ ನೂತನ. ನಮ್ಮದರಲ್ಲಿ ಅಕಸ್ಮಾತ್ ಯಾವುದೋ ಒಂದು ಮೂಢನಂಬಿಕೆ ಬಂದರೆ ಅದನ್ನು ಸರಿ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಇದೆ. ನೀವು ಹೇಳಿ ಇದು ತಪ್ಪು ಅಂತ ಹೇಳಿದರೆ ಅದನ್ನು ಸರಿ ಮಾಡಿಕೊಳ್ತೇವೆ ನಾವು. ಅದಕ್ಕೆ ಕಾಲಕ್ಕೆ ಆಗಾಗ ಮಹಾಪುರುಷರು ಅಂತ ನಾವು ಹೇಳ್ತೇವಲ್ಲ, ಅವರೆಲ್ಲರೂ ಇದನ್ನು ಸರಿ ಮಾಡ್ತಾ ಬಂದೇನೆ. ಬಾಲ್ಯ ವಿವಾಹ ಅಂತ ಇತ್ತು ನಮ್ಮದು, ವರದಕ್ಷಿಣೆ ಅಂತ ಇತ್ತು, ಎಲ್ಲ ಬದಲು ಮಾಡಿಕೊಂಡು ಬರಲಿಲ್ಲ ನಾವು. ಎಲ್ಲರಿಗೆ ದೇವಸ್ಥಾನಕ್ಕೆ ಪ್ರವೇಶ ಇಲ್ಲ ಅಂತ ಇತ್ತು. ಇವತ್ತು ಅದನ್ನು ವಿಶೇಷವಾಗಿ ನಮ್ಮ ಜಿಲ್ಲೆಯಲ್ಲಂತೂ ಎಲ್ಲರಿಗೂ ಪ್ರವೇಶ ಅಂತ ಮಾಡಿದ್ದೇವೆ. ಅದು ಆಗಬೇಕಾದಂತು ಸಮಾಜದಲ್ಲಿ. ಯಾವುದೋ ಒಂದು ಕೆಟ್ಟ ರೂಢಿಗಳು ಸಾವಿರಾರು ವರ್ಷ ಬದುಕಿದಾಗ ಸಣ್ಣ ಪುಟ್ಟ ವ್ಯತ್ಯಾಸಗಳು ಬಂದೇ ಬರ್ತದೆ. ಅದಕ್ಕೋಸ್ಕರ ಬಂದದ್ದನ್ನು ಸರಿ ಮಾಡಲಿಕ್ಕೋಸ್ಕರ ಆಯಾ ಕಾಲದಲ್ಲಿ ಬಂದಿದ್ದಾರೆ ಮಹಾಪುರುಷರು. ಕೆಲವರು ಅದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಹಿಂದೆ ಹೀಗಾಗಿತ್ತು, ಹಿಂಗೆ ಇದು ಏನೇನಿತ್ತು, ಅದಕ್ಕೆ ಏನು ಭಾಷ್ಯಗಳನ್ನು ಬರೀಬೇಕು ತಿದ್ದುಕೊಂಡು ಹೋಗಲಿಕ್ಕೆ. ಅದಕ್ಕೋಸ್ಕರ ಅದು ನಿತ್ಯ ಪರಿವರ್ತನಾ ಯುಗದಲ್ಲಿ ಪರಿವರ್ತನೆ ಆಗ್ತಾ ಇರುವಂಥ ಒಂದು ಧರ್ಮ. ಅದಕ್ಕೋಸ್ಕರ ಉಳಿದ ಮತಗಳು ಯಾವುದಿದೆ ಅದೊಂದು ಧರ್ಮ ಅಂತ ನಾನು ಹೇಳೋದಿಲ್ಲ. ಆ ಮತಗಳೇನಿದೆ ಅದು ಪರಿವರ್ತನೆ ಆಗದಂಥದ್ದು. ಯಾವಾಗಲೂ 2000 ವರ್ಷದ ಹಿಂದೆ ಇದ್ದದ್ದು ಇವತ್ತು ಅದು ಸರಿ ಹೋಗಲಿಕ್ಕಿಲ್ಲ. ಇವತ್ತು ತುಂಬ ಬದಲಾವಣೆ ಆಗಿದೆ ಅಲ್ಲ. ಅದಕ್ಕೋಸ್ಕರ ಬದಲಾವಣೆ ಒಪ್ಪಿಕೊಳ್ಳುವಂಥದ್ದು ಒಂದು. ಎರಡನೇದ್ದು, ನಮ್ಮ ಧರ್ಮ ಅಂತ ನಾವು ಯಾವುದನ್ನು ಹೇಳ್ತೇವೋ ಅದು ಮತ್ತು ವಿಜ್ಞಾನ ಒಟ್ಟೊಟ್ಟಿಗೆ ಹೋಗ್ತದೆ. ನಾವು ಈಗ ಇನ್ನು ಯಾವುದೇ ಜಗತ್ತಿನಲ್ಲಿ ಒಟ್ಟೊಟ್ಟಿಗೆ ಹೋಗುವಂಥದ್ದಿಲ್ಲ. ಧರ್ಮ ಬೇರೆಯೇ ಹೇಳ್ತಾ ಇರ್ತದೆ, ಅವರ ನಂಬಿಕೆಗಳು ಬೇರೆ ಬೇರೆ ಹೇಳ್ತಾರೆ. ನಮ್ಮದು ಧರ್ಮ ಮತ್ತು ನಮ್ಮದು ಒಟ್ಟೊಟ್ಟಿಗೆ ಹೋಗ್ತಾ ಇರುವಂಥದ್ದು. ಈಗ ಭೂಮಿ ಏನು ಅಂತ ಕೇಳಿದರೆ, ಸಾಮಾನ್ಯ ಸಣ್ಣ ಹುಡುಗ ಕೂಡ ಉರುಟು ಅಂತ ಹೇಳ್ತಾನೆ, ಭೂಮಂಡಲ ಅಂತ ಹೇಳ್ತಾನೆ. ಕ್ರಿಶ್ಚಿಯನ್ರ ಹತ್ರ ಕೇಳಿ, ಅವ್ರು ಹೇಳ್ತಾರೆ ಅದು ಚಪಾತಿ ಇದ್ದ ಹಾಗೆ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅನೇಕ ಜನ ಯಾರ್ಯಾರು ಕ್ರಿಶ್ಚಿಯನ್ಸ್ ಇದ್ದಾರೋ ಅವರಿಗೆ ಅವರ ಮತದಲ್ಲಿ ನಂಬಿಕೆ ಹೊರಟೋಗಿದೆ. ಈಗಲೂ ನಾವು ಮಾತಾಡ್ತಾ ಇದ್ದೆವು, ಅನೇಕ ಚರ್ಚ್ಗಳನ್ನು ಇಂಗ್ಲೆಂಡ್ನಲ್ಲಿ ಅಮೇರಿಕಾದಲ್ಲಿ ಇದಕ್ಕೆ ನಂಬಿಕೆ ಇಟ್ಟುಬಿಟ್ಟಿದ್ದಾರೆ. ಯಾರು ಹೋಗೋರಿಲ್ಲ. ಯಾಕಂದರೆ ಅದು ಇವತ್ತಿನ ಧರ್ಮ ಯಾವುದಿದೆ ಅದನ್ನು ಇವತ್ತಿನ ವಿಜ್ಞಾನ ಯಾವುದಿದೆ ಅದನ್ನು ಅದು ಒಪ್ಕೊಳ್ಳೋದಿಲ್ಲ. ನಾವು ಸದಾ ಒಪ್ಪಿಕೊಳ್ಳುವಂಥವ್ರು. ಯಾವಾಗಲೂ ನಮಗೆ ಅದರಲ್ಲಿ ನಂಬಿಕೆ ಇದೆ. ಅದು ಆ ಧರ್ಮ ಅದನ್ನು ಒಪ್ಪಿಕೊಂಡು ಹೋಗ್ತದೆ. ಈಗ ಒಂದು ಸಣ್ಣ ವಿಷಯ ನನ್ನ ಮನಸ್ಸಿಗೆ ಕಂಡದ್ದು ಹೋಯಿತು. ಚಂದ್ರಯಾನಕ್ಕೆ ಹೋದಂಥ ಸಂದರ್ಭದಲ್ಲಿ ನಾವು ಕತ್ತಲೆ ಭಾಗಕ್ಕೆ ಹೋದವರು ಮೊದಲನೇ ಬಾರಿ ಜಗತ್ತಿನಲ್ಲಿ. ಮೊದಲು ಕತ್ತಲೆ ಭಾಗದಲ್ಲಿ ಚಂದ್ರನಲ್ಲಿ ನಾವು ನಿಂತವರು ನಾವು. ಅದು 14 ದಿವಸ ಇತ್ತು. ಈಗ ಮೊನ್ನೆಯಿಂದ ಅದು ಬದಲಾಯಿತು. ಈಗ ಅಲ್ಲಿ ಬೆಳಗ್ಗೆ ಬರ್ತಾರೆ. ಅದನ್ನು ಈಗ ನಿದ್ರೆಗೆ ಕಳಿಸಿದ್ದಾರೆ ಪ್ರಜ್ಞಾನನ್ನು ಅಂತೆಲ್ಲ ಹೇಳ್ತಾರಲ್ಲ. ಸತ್ಯ ನೋಡಿ, ಒಂದು ಸಲ ನಾವೇನು ಹೇಳ್ತಾ ಇದ್ದೇವೆ ಹಿಂದೆ, ಚಂದ್ರನ ಇದರಲ್ಲಿ 2 ಕಾಲ ಇದೆ. ಒಂದು ಕೃಷ್ಣ ಪರ್ವ, ಒಂದು ಶ್ವೇತ, ಒಂದು ಬಿಳಿ, ಒಂದು ಕಪ್ಪು ಅಂತ. 2 ಇತ್ತು ಅಂತ. ಅದು ಇವತ್ತು ವಿಜ್ಞಾನ ಅದನ್ನೇ ಒಪ್ಕೊಳ್ತಾ ಇದೆ ಅಂತ. ಅಂದರೆ ಅನೇಕ ಸಂಗತಿಗಳು ಯಾವುದ್ಯಾವುದಿದೆ ಅದೆಲ್ಲ ವಿಜ್ಞಾನ ಮತ್ತು ನಾವು ಒಟ್ಟೊಟ್ಟಿಗೆ ಹೋಗ್ತೇವೆ. ಇರ್ಬೋದು ಕೆಲವು ಮೂಢನಂಬಿಕೆಗಳು, ಅದನ್ನು ತೆಗೆದು ಹಾಕ್ತೇವೆ. ಮೂಢನಂಬಿಕೆಗಳನ್ನ ಬದಿಗೆ ಸೇರಿಸಿ ಇವತ್ತಿನ ಜಗತ್ತೇನು ನಿರೀಕ್ಷೆ ಮಾಡ್ತದೋ ಆ ಮಟ್ಟಕ್ಕೆ ಹೋಗುವಂಥ ಕೆಲಸ ನಾವು ಮಾಡ್ತೇವೆ. ಅಂಥ ಕೆಲಸಕ್ಕೆ ಎಲ್ಲರೂ ಯಾರ್ಯಾರು ಹಿಂದೂಗಳಾಗಿ ಹುಟ್ಟಿದಾರ ಮೊದಲನೇದಾಗಿ ಅವರು ಅದನ್ನು ಅರ್ಥೈಸಿಕೊಳ್ಬೇಕು ಅಂತ. ಇದು ಮೂಢನಂಬಿಕೆ ಅಲ್ಲ. ಇದರಲ್ಲಿರುವಂಥ ಸಣ್ಣ ಪುಟ್ಟ ವ್ಯತ್ಯಾಸಗಳೇನೋ ಸರಿ ಮಾಡಿಕೊಂಡವ್ರು. ಈಗ ರಮೇಶ್ ಪರ್ವ ಮಾತಾಡಿದ್ರಲ್ಲ, ಏನು ಅದ್ಭುತ ಮಾತಾಡಿದ್ರು. ಅವರೊಬ್ಬ MTech PhD ಆದಂಥ ಮನುಷ್ಯ. ಅವರಿಗೆ ಇದರಲ್ಲಿ ನಂಬಿಕೆ ಇದೆ ನೋಡಿ. ಅದಕ್ಕೆ ನಂಬಿಕೆಯನ್ನು ಇಟ್ಟುಕೊಂಡು ಕೆಲಸ ಮಾಡಿ. ನೀವು ರಾಜಕೀಯಕ್ಕೋಸ್ಕರ ಯಾರು ಈ ರೀತಿ ಕೆಟ್ಟ ಶಬ್ದಗಳನ್ನು ಉಪಯೋಗ ಮಾಡಿ ಯಾರನ್ನು ಬೇರೆಯವರನ್ನು ದಾರಿ ತಪ್ಪಿಸ್ತಾರೆ. ಅವರು ಮಾತ್ರ ದೇವಸ್ಥಾನಕ್ಕೆ ಹೋಗೋರು. ಅವರು
ಕರುಣಾನಿಧಿ ಕೂಡ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ನನಗೆ ಹೇಳ್ತಾ ಇದ್ರು ಅವರ ಕಾರನ್ನು ಕೂಡ ಕೊನೆಗೆ ತಂದಿಡುವಾಗ ಅವರ ಮನೆ ಎದುರಿನಲ್ಲಿ ದೇವಸ್ಥಾನಕ್ಕೆ ಮುಖ ಮಾಡಿ ಇಡ್ತಾಯಿದ್ರು ಅವರ ಪಾರ್ಕಿಂಗ್ ಜಾಗದಲ್ಲಿ. ಹಾಗೆ ಇದೆ ಅಂತ. ಇದೆಲ್ಲ ಮೋಸ, ಡೋಂಗಿಗಳೆಲ್ಲ ನಡೀತಾ ಇರುವಂಥದ್ದು. ಇದು ಅನೇಕರು ಈ ರೀತಿ ಮಾಡಿದವರಿದ್ದಾರೆ. ಅದಕ್ಕೆ ಸ್ವಲ್ಪ ಅವರು ಎಚ್ಚರಿಕೆಯಿಂದ ಮಾತಾಡಿದರೆ ಮುಂದಿನ ಅವರ ಪೀಳಿಗೆ ಯಾವುದಿದೆ ಅದು ಚೆನ್ನಾಗಿರ್ತದೆ ಅಂತ.